ತಪಸ್ಯ ಫೌಂಡೇಶನ್ ವತಿಯಿಂದ 4ನೇ ಆವೃತ್ತಿಯ ಮಂಗಳೂರು ಟ್ರಯಥ್ಲಾನ್, ಮಂಗಳೂರು ಬೀಚ್ ಮ್ಯಾರಥಾನ್ ಹಾಗೂ ಮಂಗಳೂರು ಬೀಚ್ ಫೆಸ್ಟಿವಲ್ ಜನವರಿ 9 ರಿಂದ 11ರವರೆಗೆ ತಣ್ಣೀರುಬಾವಿ ಬೀಚ್ನಲ್ಲಿ ಆಯೋಜಿಸಲಾಗಿದೆ ಎಂದು ತಪಸ್ಯ ಫೌಂಡೇಶನ್ನ ವ್ಯವಸ್ಥಾಪಕ ಟ್ರಸ್ಟಿ ಸಬಿತಾ ಆರ್ ಶೆಟ್ಟಿ ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈ ಉತ್ಸವದಲ್ಲಿ ಸಂಗ್ರಹವಾಗುವ ನಿಧಿ ಕ್ಯಾನ್ಸರ್ ಪ್ಯಾಲಿಯೇಟಿವ್ ಕೇರ್ಗೆ ಬಳಕೆಯಾಗಲಿದೆ. ಬೀಚ್ ಉತ್ಸವದ ಅಂಗವಾಗಿ ಒಲಿಂಪಿಕ್ ಮಟ್ಟದ ಟ್ರಯಥ್ಲಾನ್ನಡಿ ಡುಯಥ್ಲಾನ್, 40K ಡ್ರೀಮ್ ಸೈಕ್ಲಿಂಗ್, ಒಲಿಂಪಿಕ್ ಡಿಸ್ಟನ್ಸ್ ಟ್ರಯಥ್ಲಾನ್, ಸ್ಟ್ರಿಂಟ್ ಟ್ರಯಥ್ಲಾನ್, ಟೀಮ್ ರಿಲೇ ಟ್ರಯಥ್ಲಾನ್ ಸೇರಿದಂತೆ ನಾನಾ ಸ್ಪರ್ಧೆಗಳು ನಡೆಯಲಿದೆ. ಎಸ್ಎಫ್ಐ ನ್ಯಾಷನಲ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್, ಅಗ್ರಿಟ್ಯಾಕ್ X2 ರಾಜ್ಯಮಟ್ಟದ ವಿಜ್ಞಾನ ಮಾದರಿ ಸ್ಪರ್ಧೆ, KWA ರಾಜ್ಯಮಟ್ಟದ ಬೀಚ್ ಕುಸ್ತಿ, ಇಮರ್ಜ್ ಬೀಚ್ ಸೈಡ್, ಸ್ಟಾರ್ಟ್ಅಪ್ ಕಾಂಕ್ಲೇವ್, ಬೈಕ್ ಸ್ಟ್ಯಾಂಡ್ ಶೋ, ನೃತ್ಯ ಸ್ಪರ್ಧೆ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಬೀಚ್ ಫೆಸ್ಟಿವಲ್ ಸಂದರ್ಭ ಕರ್ನಾಟಕ ಕುಸ್ತಿ ಸಂಘ ಹಾಗೂ ತಪಸ್ಯ ಫೌಂಡೇಶನ್ ವತಿಯಿಂದ ರಾಜ್ಯಮಟ್ಟದ ಬೀಚ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಡೆಯಲಿದೆ. ಜನವರಿ 9ರಂದು ಸಂಜೆ 4 ಗಂಟೆಗೆ ಚಾಂಪಿಯನ್ಶಿಪ್ಗೆ ಚಾಲನೆ ದೊರೆಯಲಿದೆ ಎಂದು ಹೇಳಿದರು. ಸೆಕೆಂಡ್ ಫೇಸ್ ಆಲ್ಮೋಸ್ಟ್ ಇನ್ನು ರೆಡಿ ಆಗ್ತದೆ ಮಾರ್ಚ್ ಅಲ್ಲಿ. ಫಸ್ಟ್ ಫೇಸ್ ರೆಡಿ ಆಗಿ ಓಪನಿಂಗ್ ಆಗಿದೆ. ಅದರ ಜೊತೆಗೆ ನಾವು ಕ್ಯಾನ್ಸರ್ ಪೇಷಂಟ್ ಗಳಿಗೆ ಮೊಬೈಲ್ ಕೇರ್ ಅಂದ್ರೆ ಮನೆಗೆ ಹೋಗಿ ಸೇವೆ ಕೊಡುವಂತದ್ದು. ದೂರದ ಊರುಗಳು ಕಾಸರಗೋಡಿಂದ ಪಡುಬಿದ್ರಿ ಸುಳ್ಯವರೆಗೆ ನಮ್ಮ ಟೀಮ್ ಹೋಗಿ ಯಾರಿಗೆ ಅಗತ್ಯ ಉಂಟು, ಫಾರ್ ಎಕ್ಸಾಂಪಲ್ ಅವರಿಗೆ ಡ್ರೆಸ್ಸಿಂಗ್, ಪರ್ಚೇನಿಂಗ್ ಅದೆಲ್ಲ ಇರುತ್ತಲ್ಲ, ಲಾಸ್ಟ್ ಅಲ್ಲಿ ಅವರು ತುಂಬಾ ಕಷ್ಟದಲ್ಲಿರುವಾಗ ನಮ್ಮ ಟೀಮ್ ಹೋಗಿ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ ಮನೆಗೆ ಹೋಗಿ. ಇದಕ್ಕೆಲ್ಲ ನಮ್ಗೆ ತುಂಬಾ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕಾಗಿ ನಾವು ಮಂಗಳೂರು ಒಂದು ಚಿಕ್ಕ ಸಿಟಿ, ಇವಾಗ ದಿನ ಹೋಗಿ ಒಬ್ಬರ ಹತ್ರ ದಿನ ಹೋಗಿ ನಮ್ಗೆ ಸಪೋರ್ಟ್ ಕೇಳೋದು ಸರಿಯಾಗೋದಿಲ್ಲ ಅಂತ ನಾವು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಕೆಲವು ಇವೆಂಟ್ ಅಲ್ಲಿ ಅವ್ರಲ್ಲಿ ದುಡ್ಡು ಬರ್ತದೆ, ಹೇಗೆ ಮಾಡೋದು ಇದನ್ನು ಮುಂದೆ ಕೊಂಡು ಹೋಗಿದ್ದು. ತುಂಬಾ ಕ್ಯಾನ್ಸರ್ ಅಂತ ಕೂಡಲೇ ತುಂಬಾ ಖರ್ಚಿನ ದಾರಿ, ದುಡ್ಡು ಎಷ್ಟಿದ್ರು ಸಾಲೋದಿಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಕ್ಯಾನ್ಸರ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಉಂಟು. ಸೊ ದಟ್ ನಾವು ಒಂದು ಡಿಸೈಡ್ ಮಾಡಿದೆವು. ಮೊದಲಿಗೆ ನಾನು ಒಂದು ಚಿಕ್ಕ ಮ್ಯಾರಥಾನ್ ಮಾಡಿದ್ದೆ ಶೌರ್ಯ ಅಂತ. ಅದರಲ್ಲಿ ಅದು 2019 ಅಲ್ಲಿ. ಅದರಲ್ಲಿ ನನಗೆ 1,60,60,000 ನನಗೆ ಕಲೆಕ್ಟ್ ಆಯ್ತು. ಅದು ತುಂಬಾ ಖುಷಿ ಆಯ್ತು. ಅದನ್ನ ನಾನು KMC ವಾರ್ಡ್ ಅಲ್ಲಿ ಹೋಗಿ, BPL ವಾರ್ಡ್ ಅಲ್ಲಿ ಹೋಗಿ ಅವರೊಟ್ಟಿಗೆ ಸ್ಪೆಂಡ್ ಮಾಡಿದೆ. ಸೊ ನಾನು ಆಗ ಆಲೋಚನೆ ಮಾಡಿದೆ, ಏನಾದ್ರೂ ಇಂಥ ಇವೆಂಟ್ ಮಾಡಿದ್ರೆ ನಮ್ಗೆ ದುಡ್ಡು ಬರ್ಬೋದು, ಇದರಿಂದ ನಾವು ಸಸ್ಟೈನ್ ಆಗ್ಬೋದು. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಪೇಷಂಟ್ ಗಳನ್ನ ಹಾಕಿ ಸಸ್ಟೈನ್ ಆಗೋದು ತುಂಬಾ ಕಷ್ಟದ ಕೆಲಸ ಅಲ್ಲ. ಅದಕ್ಕಾಗಿ ನಾನು ಟ್ರಯಥ್ಲಾನ್ ಮತ್ತು ಬೀಚ್ ಫೆಸ್ಟಿವಲ್ ಗೆ ನಾವು ಇಳಿದಿದ್ದೇವೆ. ಈಗ 4th ಎಡಿಷನ್. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ. ಅದನ್ನು ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಾರ್ಯಕ್ರಮವನ್ನು ಕೋಆರ್ಡಿನೇಟರ್ ಆಗಿ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ಜೊತೆಯಲ್ಲಿ ಮೇನ್ ನವೀನ್ ಹೆಗ್ಡೆ ಅಂತ ಇದ್ದಾರೆ. ಅವರು ನಮ್ಮ ಊರಿನವರೇ, ಈಗ ಬಾಂಬೆಯಲ್ಲಿ ಇದ್ದು ಫಸ್ಟ್ ಗೆ ಸ್ಟಾರ್ಟಿಂಗ್ ಇಂದಲೂ ಟ್ರಯಥ್ಲಾನ್ ಅನ್ನು ನಮ್ಗೆ ಎಲ್ಲಾ ವಿಧದಲ್ಲೂ ಸಹಕಾರ ಮಾಡಿ ಅದನ್ನು ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿದವರು ಅವರು. ಹಾಗೆ ರಿತೇಶ್ ಅವರು ಈಗ ಟ್ರಯಥ್ಲಾನ್ ಈಗ ಕೋಆರ್ಡಿನೇಟರ್ ಆಗಿದ್ದಾರೆ. ಮೊಹಮ್ಮದ್ ಅವರು ಸ್ವಿಮ್ಮಿಂಗ್ ಟ್ರಯಥ್ಲಾನ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅವರು ಎಲ್ಲ ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಹಾಗೂ ಸೆಂಟ್ರಲ್ ನ್ಯಾಷನಲ್ ಲೆವೆಲ್ ರೆಸ್ಲಿಂಗ್ ಇದು ಸ್ಟೇಟ್ ಇದು ವೈಸ್ ಪ್ರೆಸಿಡೆಂಟ್ ನಿತ್ಯಾನಂದ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಬೀಚ್ ಅಲ್ಲಿ ರೆಸ್ಲಿಂಗ್, ಬೀಚ್ ಕುಸ್ತಿ ಅಂತ 3 ವರ್ಷ, ಇದು 4th ಎಡಿಷನ್ ಆಗಿದೆ, ಈಗಾಗಲೇ ನಿಮಗೆ ಗೊತ್ತಿರ್ಬೋದು. ಅದನ್ನು ಇವರು ಮಾಡ್ತಾ ಇದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಬೀಚ್ ರೆಸ್ಲಿಂಗ್ ಸಮಿತಿಯ ಉಪಾಧ್ಯಕ್ಷ ನಿತ್ಯಾನಂದ ಶೆಟ್ಟಿ, ನವೀನ್ ಹೆಗ್ಡೆ, ರಿತೇಶ್, ಮೊಹಮ್ಮದ್, ಅರವಿಂದ್, ಕರುಣಾಕರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.